ಚುನಾವಣಾ ಫಲಿತಾಂಶ ಪ್ರಕಟವಾಗಿ ಗೆದ್ದ ಅಭ್ಯರ್ಥಿಗಳು ಮತ್ತು ಪಕ್ಷದ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಸಂಭ್ರಮಾಚರಣೆ ಮಾಡಬೇಡಿ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಚುನಾವಣಾ ಫಲಿತಾಂಶ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು, ಕೋವಿಡ್ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ವಿಜಯೋತ್ಸವ ಮಾಡಬಾರದು. ಈಗಾಗಲೇ ಜಿಲ್ಲಾಧ್ಯಕ್ಷರಿಗೆ ಸೂಚನೆ ಕೊಡಲಾಗಿದೆ. ಪಕ್ಷಕ್ಕೆ ಬೆಂಬಲಿಸಿದ ಎಲ್ಲ ಮತದಾರರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ. ಇನ್ನು ದೇಶದ ವಿವಿಧ ಕಡೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಮತದಾರರ ಸಂಖ್ಯೆ ಹೆಚ್ಚಾಗಿದೆ. ನಮ್ಮ ಅಸ್ತಿತ್ವ ಇಲ್ಲದ ಕಡೆ ಕೂಡ ಛಾಪು ಮೂಡಿಸಿದ್ದೇವೆ. ಆದರೆ ಕಾಂಗ್ರೆಸ್ ಅನ್ನ ಜನರು ತಿರಸ್ಕಾರ ಮಾಡಿದ್ದಾರೆ ಎಂದು ಅವರು ಹೇಳಿದರು. ಜನ ಕಾಂಗ್ರೆಸ್ ಅನ್ನು ತಿರಸ್ಕಾರ ಮಾಡಿದ್ದಾರೆ ಈ ದೇಶದಲ್ಲಿ ಅನ್ನೋದು ಗೊತ್ತಾಗಿದೆ. ಆದರೆ ನಮ್ಮ ಇವತ್ತು ವಿಜಯದ ಓಟ ಜಾಸ್ತಿ ಆಗ್ತಾ ಇದೆ. ಪಶ್ಚಿಮ ಬಂಗಾಳದಂಥ ಪ್ರದೇಶದಲ್ಲಿ ಇವತ್ತು ಅಭೂತಪೂರ್ವಕತಕ್ಕಂಥ ಸಾಧನೆ ಆಗ್ತಾ ಇದೆ. ಇನ್ನು ಗೆಲುವಿನ ಅಂತರಗಳು ಇನ್ನು ಸಂಜೆ ಒಳಗೆ ಕೂಡ ನಿಖರವಾಗಿರ್ತಕ್ಕಂಥ ಮಾಹಿತಿ ಹೇಳ್ಬೋದು. ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ಕಾರ್ಯಕರ್ತರಿಗೆ ಮನವಿಯನ್ನು ಮಾಡ್ತೇನೆ. ಇವತ್ತು ಕೋವಿಡ್ನ ಕಾರಣಕ್ಕೋಸ್ಕರ ಎಲ್ಲೂ ವಿಜಯೋತ್ಸವಗಳನ್ನು ಮಾಡಬಹುದು. ನಮ್ಮ ಜಿಲ್ಲಾಧ್ಯಕ್ಷಗಳಿಗೆ ಸ್ಪಷ್ಟವಾಗಿರ್ತಕ್ಕಂಥ ಸೂಚನೆಯನ್ನು ನಿನ್ನೆ ಕೊಟ್ಟಿದ್ದೇವೆ. ಯಾವುದೇ ರೀತಿಯ ಸಭೆಗಳನ್ನಾಗಲಿ, ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನಾಗಲಿ, ಯಾವುದೇ ರೀತಿಯ ಗೆಲುವಿನ ಚುನಾವಣೆಗಳು ಬರ್ತದೆ ಹೋಗ್ತದೆ. ನಿರಂತರವಾಗಿರ್ತಕ್ಕಂಥದ್ದು ಕೆಲವು ಮುಂದಕ್ಕೂ ಗೆಲುವುಗಳಿದ್ದಾವೆ. ಹಾಗಾಗಿ ಈ ಗೆಲುವನ್ನು ಕೋವಿಡ್ನ ಕಾರಣಕ್ಕೋಸ್ಕರ ಎಲ್ಲೂ ಆಚರಣೆ ಮಾಡಲಿ, ಯಾವುದೇ ರೀತಿಯ ಭಾವನೆಗಳನ್ನು ವ್ಯಕ್ತಪಡಿಸಲಿ. ಇಡೀ ದೇಶದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅತಿ ಹೆಚ್ಚು ಮತಗಳನ್ನು ಪಡೆಯತಕ್ಕಂಥ, ಜನರ ಒಲವನ್ನು ಪಡೆಯತಕ್ಕಂಥ ಪಾರ್ಟಿಯಾಗಿದೆ. ಕೇರಳದಲ್ಲಿ 1 ಸ್ಥಾನಗಳಿತ್ತು. ಈ ಬಾರಿ 3 ಸ್ಥಾನಗಳಲ್ಲಿ ನಾವು ಮುಂದಕ್ಕಿದ್ದೇವೆ.